ದೇಳಕಟ್ಟಿಯ ನಿಟ್ಟೆ ಕೆಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿ ಮತ್ತು ಜಸ್ಟಿಸ್ ಕೆಎಸ್ ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆಯ ಸಹಯೋಗದಲ್ಲಿ ಡಾಕ್ಟರ್ ಬಿಸಿ ರಾಯ್ ಸ್ಮರಣಾರ್ಥ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ದೇಳಕಟ್ಟೆ ಎಬಿ ಶೆಟ್ಟಿ ದಂತ ವೈದ್ಯಕೀಯ ಕಾಲೇಜಿನ ಆವಿಷ್ಕರ್ ಸಭಾಂಗಣದಲ್ಲಿ ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾನಿಲಯದ ಕೆಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿ ಮತ್ತು ಜಸ್ಟಿಸ್ ಕೆಎಸ್ ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆಯ ಸಹಯೋಗದಲ್ಲಿ ಡಾಕ್ಟರ್ ಬಿಸಿ ರಾಯ್ ಸ್ಮರಣಾರ್ಥ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅಂಗವಾಗಿ ವೈದ್ಯಕೀಯ ಜೀವನದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸಿದ 4 ವೈದ್ಯರನ್ನ ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾನಿಲಯದ ಸಹಕುಲಪತಿ ಪ್ರೊಫೆಸರ್ ಡಾಕ್ಟರ್ ಎಂ ಶಾಂತರಾಮ್ ಶೆಟ್ಟಿಯವರು ಸನ್ಮಾನಿಸಿದರು. ತದ ಬಳಿಕ ಮಾತನಾಡಿದ ಅವರು, ಪ್ರತಿಷ್ಠಿತ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು, ಆಸ್ಪತ್ರೆಗಳಿಂದ ಉದ್ಯೋಗಾವಕಾಶ ಒದಗಿ ಬಂದರೂ ಅದೆಲ್ಲವನ್ನ ಬದಿಗೊತ್ತಿ ತಮ್ಮ ಹುಟ್ಟೂರಿನಲ್ಲಿ ಸೇವೆ ಮಾಡುವಂತಹ ಮನಸ್ಸು ಮಾಡಿ ಹಲವು ದಶಕಗಳಿಂದ ಗ್ರಾಮೀಣ ಜನರ ಸೇವೆ ಮಾಡುವ ಮೂಲಕ ಸಾರ್ಥಕ ಮೆರೆದು ರೋಗಿಗಳ ಬದುಕಿನಲ್ಲಿ ದೇವರ ಸ್ಥಾನ ಪಡೆದ ವೈದ್ಯರ ಸೇವೆ ನಿಜಕ್ಕೂ ಶ್ಲಾಘನೀಯ ಎಂದು ಅಭಿಪ್ರಾಯಪಟ್ಟರು. And after he comes back home, the fees he gets is, doctor ನನ್ನ ಹತ್ರ ಏನಿಲ್ಲ, ನನ್ನ ಹತ್ರ ಇರುವುದು ಒಂದು ಬಾಳೆಗೊನೆ ಮತ್ತೊಂದು ನಾಲ್ಕು ತೆಂಗಿನಕಾಯಿ. That was the fees, and it is people like Barry who have done that greatness in our country. It was not for money. Both of them said it is not for money that they were working. It is not for fame. It is for self-satisfaction. You have shown what doctor's profession is. We are a great profession, yes. We are unlike any other profession. Today we are celebrating the Doctor's Day, not for ourselves, but the people recognize our profession is a great profession. And it is up to us to see that we really carry on this great tradition. And if at all we carry on this great tradition, it is the people like Hegde, Dr. Ramchandra Barry, and Dr. Vittal Das Pai and Dr. Jairam. And on behalf of all of us, we thank you, Dr. Jairam, and all of you for this. ಕಾರ್ಯಕ್ರಮದಲ್ಲಿ ಮಂಗಳೂರಿನ ವೈದ್ಯರಾದ ಡಾಕ್ಟರ್ ಜಯರಾಮ್ ಶೆಟ್ಟಿ, ಕೇರಳ ತಳಿಪರಂಬದ ವೈದ್ಯ ಡಾಕ್ಟರ್ ವಿಠಲ್ ದಾಸ್ ಪೈ, ಉತ್ತರ ಕನ್ನಡ ಕುಮಟಾದ ವೈದ್ಯರಾದ ಡಾಕ್ಟರ್ ಟಿಎನ್ ಹೆಗ್ಡೆ ಹಾಗೂ ಕುಂದಾಪುರದ ಬಿತ್ಕಲ್ಕಟ್ಟಿಯ ಡಾಕ್ಟರ್ ರಾಮಚಂದ್ರ ಬೈರಿ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಡಾಕ್ಟರ್ ಕೆ ಸತೀಶ್ ಕುಮಾರ್ ಭಂಡಾರಿ, ಕುಲಸಚಿವ ಡಾಕ್ಟರ್ ಹರ್ಷ ಹಾಲಹಳ್ಳಿ, ವೈಸ್ ಡೀನ್ಗಳಾದ ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ, ಡಾಕ್ಟರ್ ಅಮೃತ ಮಿರಾಜ್ಕರ್ ಉಪಸ್ಥಿತರಿದ್ದರು. ಕೆಎಸ್ ಮೆಡಿಕಲ್ ಅಕಾಡೆಮಿಯ ಡೀನ್ ಡಾಕ್ಟರ್ ಪಿಎಸ್ ಪ್ರಕಾಶ್ ಸ್ವಾಗತಿಸಿದ್ರು. ಡಾಕ್ಟರ್ ಅದಿಶ್ ಶೆಟ್ಟಿ ಮತ್ತು ಸತೀಶ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಡಾಕ್ಟರ್ ಸುಮಲತಾ ಶೆಟ್ಟಿ ವಂದಿಸಿದ್ರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ದೇಳಕಟ್ಟೆ.